ಬಾರ್ಕೂರಿನ ಹೊಸಳ ಬಾಯರಬೆಟ್ಟುವಿನಲ್ಲಿ ಮೂಡಹಡು ಮಹಾಲಕ್ಷ್ಮಿ ದೇವಸ್ಥಾನ ಪುರಾತನ ಕಾಲದಿಂದಲೂ ಮಣ್ಣಿನ ಮೂರ್ತಿಯಲ್ಲಿದೆ. ತ್ರಿಶಕ್ತಿ ಸ್ವರೂಪದ ದೇವಿ ಸಾನ್ನಿಧ್ಯ. ಒಂದೇ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿಯ ತ್ರಿಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇಲ್ಲಿ ಬಾಯರಿ ಕುಟುಂಬಿಕರಿಂದ ಸರತಿಯಂತೆ ನಿತ್ಯ ಪೂಜೆಯೊಂದಿಗೆ ನವರಾತ್ರಿಯಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ತೀರಾ ದುಸ್ಥಿತಿಯಲ್ಲಿದ್ದ ದೇವಸ್ಥಾನವನ್ನು ಇತ್ತೀಚಿನ ದಿನಗಳಲ್ಲಿ ಶಿಲಾಮಯಗೊಳಿಸಲಾಗಿದ್ದು, 365 ದೇವಸ್ಥಾನಗಳ ನಗರ ಬಾರ್ಕೂರಿನಲ್ಲಿ ಗಂಟೆ ಮೊಳಗುವ ಸದ್ದು ಇರುವ ದೂರದಲ್ಲಿ ಒಂದೊಂದು ದೇವಸ್ಥಾನಗಳು ಇರುವಲ್ಲಿ ಅತಿ ಪ್ರಾಚೀನ ಮತ್ತು ಅಪರೂಪದ ತ್ರಿಶಕ್ತಿ ದೇವಸ್ಥಾನ ಕೆಲವೇ ಭಕ್ತರಿಗೆ ಮಾತ್ರ ಗೋಚರವಾಗಿದೆ. ಬಾರ್ಕೂರಿಗೆ ಬರುವ ಭಕ್ತರು ಒಮ್ಮೆಯಾದ್ರೂ ಈ ದೇವಸ್ಥಾನವನ್ನ ನೋಡಲೇಬೇಕಾಗಿದೆ. ಗೋರಾಷ್ಟ್ರದೇಶೇ ಗೋಕರ್ಣಮಂಡಲೇ ಗುರಾವರಿಯ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.